ಒಂದು ನಿಮಿಷ ಅಂದೆ ಅಭ್ಯಾಸನೇ ತಾರೈ ಅಂಚ ತೀರು ಅಂಚ ಪಾಲ್ತೋ ಬಲ್ ಮಾಸ ಒಂದು ನಿಮಿಷ ಎಂಚೋಂಡು ಎಂಚೋಂಡು ದೊಂಬೆ ಎಂಚೋಂಡು ಇದೆ ಏರು ಜಿದ್ದ ಜಿದ್ದಿದ್ದೇನೆ ಏರ್ದು ನೇರ ಏರು ನಾನು ಫೈಟ್ ಅವಳ ಗೊತ್ತಿದ್ದಿ ಸರಿ ದಾಳ ಗೊತ್ತಾದ ಜೀರೆಗೆ ಬೇರೆ ಒಂದೇ ಬೇಗ ಪನ ಹಾಂ ಹೊರಾರು ಹೊರಂಬೇರು ಒಂದು ಐನು ಸರ ಎತ್ತೆ ಕೊಡಲಿ ಓಟ್ ವೈಕಿ ಈಗ ಬಣ್ಣಕ್ಕೆ ಹೆಚ್ಚಿನಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಕಾವು ಏರ್ತಾ ಇದೆ. ಗ್ರಾಮಗಳಲ್ಲಿ ಲೆಕ್ಕಾಚಾರ ಹೇಗಿದೆ, ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಹೇಗಾಗಿದೆ, ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯ ಏನಾಗಬೇಕು ಅನ್ನುವಂಥದ್ದನ್ನು ಮತದಾರರು ಮಾತಾಡ್ತಾರೆ ಅನ್ನುವಂಥದ್ದರ ಕುರಿತಾಗಿ ಪುತ್ತೂರಿನಲ್ಲಿ ಗ್ರಾಮಕ್ಕೊಂದು ರೌಂಡ್ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಸುದ್ದಿ ಹಮ್ಮಿಕೊಂಡಿದೆ. ನಮ್ಮ ಜೊತೆಗೆ ನಮ್ಮ ಹಿರಿಯ ವರದಿಗಾರರಾದಂಥ ಉಮೇಶ್ ಮಿತ್ತಡ್ಕ ಅವರು ಮತ್ತು ನಾವು ಒಟ್ಟು ಸೇರಿಕೊಂಡು ಇವತ್ತು ಒಳಮುಗ್ರು ಗ್ರಾಮ ಪಂಚಾಯತಿನ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹೋಗ್ತಾ ಇದ್ದಾವೆ. ಇದೀಗ ಪರ್ಪುಂಜ ಜಂಕ್ಷನ್ನಲ್ಲಿದ್ದೇವೆ. ಪರ್ಪುಂಜ ಜಂಕ್ಷನನ್ನು ಮಾತಾಡಿಸಿಕೊಂಡು ನಾನು ಮತ್ತು ಉಮೇಶ್ ಸಮದ್ ಅವರ ಜೊತೆಗೂಡಿ ಇಡೀ ಒಳಮುಗ್ರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಲವಾರು ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸುವಂತಹ ವಿಶೇಷ ಕಾರ್ಯಕ್ರಮ ಗ್ರಾಮಕ್ಕೊಂದು ರೌಂಡ್ ಕಾರ್ಯಕ್ರಮವನ್ನು ಈಗ ಶುರು ಮಾಡ್ತಾ ಇದ್ದೀವಿ. ಇದು ಮೊದಲನೇದಾಗಿ ಇಲ್ಲೊಬ್ಬರು ಅಡಿಕೆ ತಂದು ಹಣವನ್ನು ಎಣಿಸ್ಕೊಂಡು ಹೊರಡುವವರಿದ್ದಾರೆ. ನಮಸ್ತೆ ಸರ್, ನಿಮ್ಮ ಹೆಸರೇನು? ತಿಮ್ಮಪ್ಪ ಗೌಡ. ಹೇಗಿದೆ ರಾಜಕೀಯ ವಾತಾವರಣ? ರಾಜಕೀಯದ ವಾತಾವರಣದ ಬಗ್ಗೆ ನಮಗೇನು ಹೆಚ್ಚು ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಈಗಿನ ಇದರ ಪ್ರಕಾರ ಇಲ್ಲಿ ಭಾಳ ಒಂದು ಇದುಂಟು, ಏನಂದರೆ ಸ್ಪರ್ಧೆ, ಫೈಟ್ ಅಂತ ಹೇಳ್ತಾರೆ. ಜಿದ್ದಿನ ಹೋರಾಟ ಇದೆ. ಓಕೆ, ಈಗ ಜಿದ್ದಿನ ಹೋರಾಟ ಯಾರ್ಯಾರಿಗೆ? ಹೆಚ್ಚಿನ ಇದು ಹೇಳುವುದಿದ್ದರೆ BJP ಮತ್ತು ಕಾಂಗ್ರೆಸ್. ಆಮೇಲೆ ಈ ಸಲ BJPಯಲ್ಲಿ ಹಿಂದಿನ ಒಬ್ಬರು ಒಳ್ಳೆಯ ಕಾರ್ಯಕರ್ತರಾಗಿದ್ದ ಇವರು ಅರುಣ್ ಕುಮಾರ್ ಅವರು ಈಗ ಸ್ವತಂತ್ರವಾಗಿ ಸ್ಪರ್ಧಿಸುತ್ತಿದ್ದಾರೆ. ನನ್ನ ದೃಷ್ಟಿಗೆ ಹೇಳುವುದಿದ್ದರೆ ಇದು 3 ಪಕ್ಷಗಳಿಗೆ ಜಿದ್ದಿನ ಹೋರಾಟ. 3 ಪಕ್ಷ ಜಿದ್ದಿನ ಹೋರಾಟ. ಈಗ ಸ್ವಲ್ಪ ಮೇಲೆ ಅಂತಂದರೆ ಈಗಿನ ಟ್ರೆಂಡ್ ಪ್ರಕಾರ BJPಯೇ ಇರ್ಬೋದು ಅಂತ ನನ್ನೊಂದು ದೃಷ್ಟಿ. ಯಾಕೆಂದರೆ ನಮ್ಮ ಈ ಕೇಂದ್ರ ಸರ್ಕಾರದಲ್ಲಿ ಮೋದಿ ಇದ್ದ ಕಾರಣ ಅವರ ಒಂದು ಕೆಲವೊಂದು ಅಭಿವೃದ್ಧಿ ಇದಾಗಿ ನಮ್ಮಂಥ ಕೃಷಿಕರಿಗೆ ಹೆಚ್ಚಿನ ಮಟ್ಟಿಗೆ ಪ್ರಯೋಜನ ಆಗಿದೆ. ಕೆಲವೊಂದು ಬಡವರ್ಗದ ಜನರಿಗೆ ಕೂಡ ಏನೋ ಇದು ಈ ಅಡುಗೆ ಒಲೆ ಇಂಥದ್ದು, ಗ್ಯಾಸ್ ಮತ್ತು ಶೈಕ್ಷಣಿಕ ಇದರಲ್ಲಿ, ಆರೋಗ್ಯದಲ್ಲಿ ಹೆಚ್ಚಿನ ಮಟ್ಟಿನಲ್ಲಿ ಇದಾಗಿದೆ. ಮತ್ತು ಜನರಿಗೆ ಎಷ್ಟು ಕೊಟ್ಟರೂ ಅದು ಅಷ್ಟೊಂದು ತೃಪ್ತಿ ಇಲ್ಲದಾಯಿತು. ಮತ್ತು ನಾನು ಹೇಳುವುದಿದ್ದರೆ ನಮ್ಮ ಇತ್ತೀಚಿನ ಇದರಲ್ಲಿ ವಿಧಾನಸಭಾ ಕ್ಷೇತ್ರದ ನಮ್ಮ ಇವರು ಯಾರು MLA ಮಠಂಗೂರು ಸಾಧಾರಣ ಮಟ್ಟಿಗೆ ಕೆಲಸ ಮಾಡಿದ್ದಾರೆ. ಏನು ಅಗೇನ್ ಸ್ವತಂತ್ರವಾಗಿ ನನಗೇನು ಅದರಿಂದ ಜಾಸ್ತಿ ಪ್ರಯೋಜನ ಇಲ್ಲ. ಯಾಕೆಂದರೆ ನಮಗೆ ನೀರು ಇದು ಈ ವಿದ್ಯುತ್ತಿನಲ್ಲಿ ಭಾಳ ಸಮಸ್ಯೆ ಕಾಣ್ತಿದೆ. ವಿದ್ಯುತ್ ಈಗ ನಮಗೆ ಕೃಷಿಕರಿಗೆ 24 ಗಂಟೆ ಇದು ಪೂರ್ಣ ಪ್ರಮಾಣದ ಅಂದರೆ ಇದು ಕೊಡ್ತಾರೆ ಅಂತ ಹೇಳಿದರು. ಆಗಾಗ ಹೆಚ್ಚು ಕಡಿಮೆ ಆಗಿ ಈ ಪಂಪ್ ಸೆಟ್ಗಳು ಸರಿ ಓಡುವುದಿಲ್ಲ ಅಂತ ಇದು. ಮತ್ತು ಮಾರ್ಗಗಳು ಕೂಡ ಸಾಧಾರಣ ಅಭಿವೃದ್ಧಿ ಆಗಿದೆ ಹೆಚ್ಚಿನ ಮಟ್ಟಿಗೆ. ಒಂದು ನಿಮಿಷ ಅಭ್ಯಾಸನೇ ತಾರೈ ಅಂಚ ತೀರು ಅಂಚ ಪಾಲ್ತೋ ಬಲ್ ಮಾಸ ಒಂದು ನಿಮಿಷ ಎಂಚೋಂಡು ದೊಂಬೆ ಎಂಚೋಂಡು ಏನು ಹೆಸರು? ಅಜಿತ್. ಹೇಗುಂಟು ಚುನಾವಣೆ? ತೊಂದರೆ ಇಲ್ಲ. ಯಾರು ಮೇಲೆ ಇದ್ದಾರೆ? ಸ್ವಲ್ಪ ಮೇಲೆ ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ BJP ಅಂತ ಆಗ್ತದೆ. BJP ಅಂತ ಪಕ್ಷೇತರರೆಲ್ಲ ಇದ್ದಾರಂತಲ್ಲ? ಪಕ್ಷೇತರ ಕೂಡ ಇದೆ. ನೋಡ ಯಾವ ಥರ ಆಗ್ತದೆ ಅಂತ. ನಿಮಗೆ ಏನು ಅನಿಸ್ತದೆ? BJP ಬರ್ಬೋದು ಅಂತ ಆಗ್ತದೆ. BJP ಬರ್ಬೋದು, ಪಕ್ಷೇತರ ಇದ್ರು ಸಹ ಇಲ್ಲಿ ನಾನು ಸ್ವಲ್ಪ ಸೈಡಲ್ಲಿ ನಿಲ್ತೇನೆ ಅಂತ. ಇವರು ಸಹ ಓಟರ್. ಎಂತ ಹೆಸರು? ಅಶೋಕ್ ಅಂತೇಳಿ. ಯಾವರು? ನಂದು ದರ್ಬೆ. ಹೇಗುಂಟು BJP ಈ ಸಲ? ಮತ್ತೆ ಹೌದು, ಪಕ್ಕ BJP. ಮತ್ತೆ ಪಕ್ಷೇತರರು ಇರ್ತಿದ್ರೆ ನಾನು ಸಹ BJPಗೆ ಸಪೋರ್ಟ್ ಅಂತ? ಇಲ್ಲ, ಪಕ್ಷೇತರ ಇದ್ದರೂ ಕೂಡ ಓಟ್ ಹಾಳಾಗ್ಬೋದು ಅಂತೇಳಿ BJPಗೆ ಹಾಕುವ ಸಂಭವ ಇದೆ ಈ ಸಲ. ಹೌದಾ? BJPಗೆ ಹಾಕುವ ಸಂಭವ ಇದೆ. ಹೌದು. ಈಗ ಹೇಗುಂಟು ಓಟು? ಉಂಟು. ಹೇಗೆ ಜಿದ್ದಿಯಲ್ಲಿ ಯಾರಿರಲಿ? ಯಾರು ಅಂತಿಲ್ಲ, ಯಾರು ಅಂತ ಕರೆಕ್ಟ್ ಇಲ್ಲ. 3 ಜನಗಳು ನಿಂತಿದ್ದಾರಲ್ಲ. ಯಾರು 3 ಜನ? ಈಗ
ಜಿದ್ದು ಮೂರು ತ್ರಿಕೋನ ಸ್ಪರ್ಧೆಯಾ? ಹಾಗೆ ಅಂತಲ್ಲ, ಅರುಣನ್ನ ಮತ್ತು ಕಾಂಗ್ರೆಸ್ ಅಶೋಕ್ ರೈ, ಅರುಣ್ ಪುತ್ತಿಲ, ಅಶೋಕ್ ರೈ, ಆಶಾ ತಿಮ್ಮಪ್ಪ. ಮೂರು ಜಿದ್ದ ಉಂಟು. ಹೌದು. ಓಕೆ, ಸ್ವಲ್ಪ ಮೇಲೆ ಯಾರಿದ್ದಾರೆ ಈಗದ ಟ್ರೆಂಡಲ್ಲಿ? ಹೇಳಲಿಕ್ಕೆ ಆಗೋದಿಲ್ಲ ಸರ್. ಹೇಳಲಿಕ್ಕೆ ಆಗೋದಿಲ್ಲ. ನಮಸ್ಕಾರ. ನಮಸ್ಕಾರ. ಯಾವ ಊರು? ನಮ್ದು ಇಲ್ಲಿ ಶೇಖಮಲೆ. ಹೇಗುಂಟು ಶೇಖಮಲೆ? ಒಳ್ಳೆ. ಅರುಣ್ ಪುತ್ತಿಲ. ಅರುಣ್ ಪುತ್ತಿಲ ಫುಲ್ಲು. ಈಗ ಆಶಾ ತಿಮ್ಮಪ್ಪ ಅವ್ರದ್ದು BJP ಪಕ್ಷವನ್ನು ಬಿಟ್ಟು ಹೇಗೆ ಹಾಕುದು ಅಂತ ಎಲ್ಲ? ಹಿಂದುತ್ವ ಮಾತ್ರ, ಪಕ್ಷ ಅಲ್ಲ, ಹಿಂದುತ್ವ ಪಕ್ಷ ಅಲ್ಲ. ಪಕ್ಷ ಬೇಕಾದ್ರೆ ಮಾಡ್ತೀವಿ, ಇವಾಗ ಮಾತ್ರ ಹಿಂದುತ್ವಕ್ಕೆ ಸಪೋರ್ಟ್ ಮಾಡೋದು. ಹಿಂದುತ್ವಕ್ಕೆ ಸಪೋರ್ಟ್. ಹಾಂ, ಬಲೆ. ನಮಸ್ತೆ, ಹೆಸರೆಂತ? ಹೆಸರು ಮೋಹಿನಿ ಆರ್ ರೈ. ಈಗ ಹೇಗಿದೆ ಎಲೆಕ್ಷನ್ ವಾತಾವರಣ? ಚೆನ್ನಾಗಿ ಉಂಟು. ಜಿದ್ದಿ ಯಾರ ನಾಡು? ಹಾಂ, ಜಿದ್ದಿ ಯಾರ ನಾಡು ಉಂಟು? ಏರ್ನ ನೋಟು ಜಾಸ್ತಿ ಫೈಟ್ ಉಂಟು. ಫೈಟ್ ಅವೇ ರಟ್ಟು ಮುಂಜಿ ಬರಲಿ ಒಂಜಿ ಬರ. BJP, ಕಾಂಗ್ರೆಸ್, ಹಾಂ, JDS ಬೂರಂಡ. ಹಾಂ, ಅಂಚ ಫೈಟ್ ಉಂಟು. ಅಂತೆ ಮಿತ್ತು ಚೂರು BJP ಒಳ್ಳೆಯದು. ಚೂರು BJP ಒಳ್ಳೆಯ ಮಿತ್ತು ಪಕ್ಷೇತರ ಒಳ್ಳೆಯರಿಗೆ. ಮತ್ತೆ ದೊಂಬು ಜಾಸ್ತಿ ಉಂಟ? ದೊಂಬು ಅವೇ ಅವು ಪಕ್ಷದ ಪುರ ಎಂಚಂದ ಗೊತ್ತಾవచ్చు ಪನೀರ್ ಸರಿ, ಓಕೆ. ಊರ್ದಲ್ಲ ಅಭಿವೃದ್ಧಿ ಕೇಂದ್ರ ಕೇನ್ಬೆ ದಾಯಿತಪುರ ಮಲ್ಪುರ ಕೇನ್ಬೆ ದಾಯಿತಪುರ ಮಲ್ಪುರ ದಾದ ಮಲ್ಪೆರೆ ಉಂಡು ದಾಯಿತಾನ ಊರ್ಗಾಪನ ಒಂಜಿನ ಉಪಕಾರ ಮನ್ಪೊಡು ಇದು ಎಂಚುಂಡು ಓಟ್ ಎಂಚುಂಡು ಓಟ್ ಅದು ಕೊಡತ್ತಿ ದಾಯಿತಾಪನದು ಇತ್ತೆ ಬರ್ಪನೆ ಏರ್ ನಾನು ಜಿದ್ದಿ ಗೊತ್ತಾಪನ ಗೊತ್ತಾಪುಜಿ ಮತ್ತೆ ಏರಲ್ಲ ಏರ್ಲ ಹೊತ್ತಿಜಿರು ಇದ್ನ ಏರ್ಲ ಹೊತ್ತಿಜಿರು ಏರ್ ಬರೋಡಿತ್ತೆ ಬೇಗ ಏರು ಬರೋಡು ನಿಕ್ಲಿ ಇಂಚಿನ ಅನ್ಪುಣೆ ಎಂಕ್ಲ ದಾಯ್ತಂದು ಅನ್ಪುಣೆ ನಂದ ದಾಯ್ತಂದು ಇವು ಮುಂದೆ ಗೊತ್ತಾಪುಜಿ ಇಂಕ್ಲಿಗೆ ಫಸ್ಟ್ ಬತ್ನಕ್ಲೆ ಮಿನಿ ಓಟ್ ಓಡು ಫಸ್ಟ್ ಇಯರ್ ಬರ್ಪೇರೆ ಹಾಕ್ಲಿಕ್ಕೆ ಮಿನಿ ಓಟ್ ಓಡು ಫಸ್ಟ್ ಬರ್ಪುಣಕ್ಲೇಗ ಹಾಂ ಫಸ್ಟ್ ಇಯರ್ ಬರ್ತದ ಒಟ್ಟಿಗೆ ಹಾಕ್ಲಿ ತೂಕ ಆಯ್ತಾ ಅಂದ ಜೀರೆ ಓಟರ್ ಆತ ದಾದವ್ದಾರೆ ನಮ್ಮ ಊರು ಮುಳ್ಪತ್ತು ಓಲು ನರಿಮಗೇರು ಬಂಡವು ಏರಿಗೆ ಬರ್ಬಂಡವು ಅವು ಸುಳ್ಳ್ಯಾಗತ್ತು ಪುತ್ತೂರಿಗೆ ಪುತ್ತೂರು ಪೊಕ ದಾದವ್ದಾರೆ ರಜಾಕ್ ಎಂಚುಂಡು ಜಿದ್ದಿ ಪುತ್ತೂರುಡು ತುಳು ಕಾಂಗ್ರೆಸ್ ಚೂರು ಬಲ ಉಂಟಾ ಆರು ಎಂಚ ಅಭ್ಯರ್ಥಿ ಎಂಚ ತೊಂದರೆ ಬಲ ಉಂಟು SDP ಅದಕ್ಲು ಕಮ್ಮಿ ಆತ ಓಟು ಬುರ್ಜಿ ಅಕ್ಲೆ ಓಟು ಬುರ್ಜಿ ಆತ ಬುರ್ಜು ಏರು ಕಾಂಗ್ರೆಸ್ ಅಕ್ಲೆ ಫೈಟ್ ಏರು ತಿಲಕ ಚೂರು ಓಟು BJP ಚೂರು ಓಟು ಬರ್ಬೋಣ BJP ತಕ್ಲಿದ್ದಾರ ಫೈಟ್ ಉಳ್ಳೇರು ಕಮ್ಮಿ ಪುತ್ತಿಲಾನೆ ಜಾಸ್ತಿ ಪುತ್ತಿಲ್ಲ ಎನ್ನದು ಮಮ್ಮದರೆ ಎಂಚುಂಡು ಓಟು ತೊಂದರೆ ಫೈಟ್ ಉಂಟು BJP ಕಾಂಗ್ರೆಸ್ ಬೊಕ್ಕ ಒಂದು ಪಕ್ಷೇತರ ಅರುಣ ಪುತ್ತಿಲಲ್ಲ BJP ಇಲ್ಲ ಕಾಂಗ್ರೆಸ್ ಮೂಜಿ ಫೈಟ್ ಉಂಟು ಮೂಜಿ ಅಂತ ಫೈಟ್ ಏರಿಗೆ ಲಾಭದ ವಿಷಯ ಅಂಡ ಲಾಭ ಅಶೋಕ್ ರೈಗೆ ಲಾಭ ಉಂಟು ಕಾಂಗ್ರೆಸ್ ಲಾಭ ಉಂಟು ಸ್ವಲ್ಪ ಒಂದು BJP ಇಲ್ಲ ಪಕ್ಷೇತರ ಕಾಂಗ್ರೆಸ್ ಲಾಭ ಉಂಟು ಒಂಜ ಡಿವೈಡ್ ಆಪುಂಡು ನನ್ನ ಅಭಿಪ್ರಾಯ ಕಾಂಗ್ರೆಸ್ ಬರ್ಪುಂಡು ರೋಜನು ಎನ್ನ ಲೆಕ್ಕಡು ಬೊಕ್ಕ ಕ್ಯಾಂಡಿಡೇಟ್ ದುಂಬುತ್ತ ಸಂಜೆ ಮಠ ಅಂದವರು BJP ದಾರ ದುಂಬು 6 ಸೀಟ್ ಕೊಡೋದಂದು 6 ಎಡ್ಡೆ ಬೇಲೆ ಅಂತ BJP ವ್ಯಕ್ತಿತ್ವ ಉಂಟ 6 ಆಶಾ ತಿಮ್ಮಪ್ಪನ ಎಂಕ್ಲು ತೂತುಜ ಬತ್ತಿಜರು ಹೆಂಚಂದು ಅಂಚ ಹಾಂ 6 ಎತ್ತದು ನಾನು 6ಗೆ ಓಟು ಸಂಜೆ ಮಠ ತುಯರ್ನಜ್ಜಿ ಅಂದು 6ಗೆ ಫಿಕ್ಸ್ ಇತ್ತೆ ತುಯರಲ್ಲ ಏರು ವ್ಯಕ್ತಿತ್ವ ಐತೆ ವ್ಯಕ್ತಿತ್ವ ಎಂಕೆ ಗೊತ್ತಾತೀಜಿ ಇದೆ ಆಶಾ ತಿಮ್ಮಪ್ಪನ ಗೊತ್ತಾತೀಜಿ ಅಶೋಕ್ ರೈ ಗೊತ್ತಾತೀಜಿ ಬುಕ್ಕ ಬೇರೆ ಅರುಣ ಪುತ್ತಿಲ ಗೊತ್ತಾತೀಜಿ JDS ಒಳ್ಳೆಯರು ಒಂದು ಪಂಜ ಉಂಡು ಅವಳು ಗೊತ್ತಾತೀಜಿ ವ್ಯಕ್ತಿತ್ವ ಉಂಟ ಆ ವ್ಯಕ್ತಿಗೆ ಓಟು ಗೊತ್ತು ಬತ್ತನು ಗೊತ್ತಾಗ ಮಂತೆಲ್ಲ ಬಂದು ಗೊತ್ತಾಗ ಚಂದ ಪನ್ಪೇರತ್ತ ಅಭಿಮಾನಿಗಳು ಮುಲ್ಪಪುರ ಒಟ್ಟಿಗೆ ಪರದ ಜನಕ್ಲೂರು ಪಾತೇರು ದಾಯ್ತಾತೀರು ಜನಗಳು ಒಟ್ಟಿಗೆ ಏನು ಬರ್ಪುಣ ಗೊತ್ತಾಪುಜಿ ಒಂದು ಪೇರು ಫೈಟ್ ಉಂಡು ನನ್ನ ಪೇರು ಫೈಟ್ ಉಂಡು ನನ್ನ ಪೇರು ನನ್ನ ಪೇರು ಫೈಟ್ ಫೈಟ್ ಉಂಡು ಲಾಭ ಅಂತೂ ಲಾಭ ಎರಡು ಒಂಜೆಗೆ ಆಪುಂಡು ಒಂಜೆ ಪಕ್ಷಗೆ ಆಪುಂಡು ಅವು ಅಶೋಕ ರೈ ಅಣ್ಣಗೆ ಆಪುಂಡು
ಸಂಜೆ ಮಟ್ಟ ಒಂದು ಋತುದಂತ ಏರೆಗಲ ಜನರಿಗೆ ಆರೆಗಲ 100% ಸರಿ ದೊಂಬು ಎಂಚುಂಡು ಒಂಜಿ ಗಂಟೆ ದೊಂಬು ಒಂಜಿ ಗಂಟೆ ಎಲೆಕ್ಷನ್ ಕಾವು ಎಂಚುಂಡು ರಡ್ಲ ದೊಂಬುಡು ತಡಯರಾಪುಜಿ ದೊಂಬು ದಂಡ ಬೆಚ್ಚ ಬೆಚ್ಚನೆ ನರಮನೆಯಾಗ ಉಂತಿಯರ್ಲಾಪುಜಿ ಕುಲ್ಲಿಯರ್ಲಾಪುಜಿ ಆ ಟೈಪ್ ಚೂರು ತಡೆಯೋಲಿ ಅವೇ ಕೆಂಚಲ ಒಂಜಿ ಪೋಡತ ಓಟುದು ಎಂಚುಂಡು ಓಟುದ ಓಟುದ ಮಾತಲ ಉಂಡು ಬಿಸಿ ಏರ್ ನಾಟು ಜಿದ್ದ ಜಿದ್ದ ಏರ್ ನಾಟು ಚಂದ ಮಾಡ್ಕೊಂಡು ಅತ್ತೆ ಒಂಜಿ ಫೈಟ್ ಫೈಟ್ ಏನಂದ್ರೆ ರಡ್ಡು ಕಡೆ ಎಲ್ಲ ಉಂಟು BJP ಇಲ್ಲ ಕಾಂಗ್ರೆಸ್ ಇಲ್ಲ ಅವೇ ಎರಡು ಫೈಟ್ ಇಲ್ಲ ಅವೇ ಎರಡು ಫೈಟ್ ಓಕೆ ಈ ಸರ್ತಿ ತುಯರಂಡ ಬಂತು ತುಯರಂಡ ಗಮ್ಮತ್ತುಂಟು ಅಂದು ಸರಿ ಓಟು ಮತ್ತೆ ಪರವಾಗಿದ್ದೆ ಪೂರ ಮಾತಾಗ್ಲಿಡ್ಡ ಪೂರಕ್ಲ ಮೂಜೆಲ್ಲ ಇಡ್ಡೆ ಮೂಜೆ ಇತ್ತೆ ಎಂಚ ಏರ್ ಮಿತ್ತುಲ್ಲೇರಿಗೆ ಅವೇ ಎಂಕ್ಲ BJP ಮೂಡಿದ BJP ಮೋದಿನ ನೆಟ್ಟು ಓಡೋದು ಎಂಕ್ಲ BJP ಓಡೋಣ ಇತ್ತೆ ಪಕ್ಷೇತರರು ಎಂತಿದ್ದೀರಿ ಅದು ಒಂತಿದ್ದೀರ ಅರ್ಲ ಒಂದುವೆ ಅಲ್ಲ ಎಂಕ್ಲ ಪಕ್ಷ ಹೋದು ಬರ್ಕೊಂಡು ಪಕ್ಷ ಹೋದವರು ಐಟು ಮುಲಾಜೇಜಿ ಹೌದು ಹೌದು ಹಿಂದುತ್ವ ಹಿಂದುತ್ವ ಎಂಕ್ಲ ಅಲ್ಲ ಕೊರ್ಪುಣ BJP ಹಿಂದುತ್ವ ಉಂಡು ಅಲ್ಲ BJP ಎಂಕ್ಲ ಪಕ್ಷ BJP ಅಂತ ಏನಿರ್ತದೆ BJPಗೆ ಸಪೋರ್ಟ್ BJPಗೆ ಹೋದು ಮೋದಿನ್ಗೆ ಹೋದು ಮತ್ತು ಅಭಿವೃದ್ಧಿ ಪ್ರಶ್ನೆ ಎಂಕ್ಲ ಪಕ್ಷ ಪಕ್ಷ ನಮಸ್ಕಾರ ನಮಸ್ತೆ ಪುದರಂಜನ ಬಟ್ಟ್ಯ ಹೋಲ್ಪದಾರಿ ಇದು ಮಲ್ಪನೆ ಪರ್ಪುಂಜ ಎಂಚುಂಡು ಓಟ್ ಎಂಚುಂಡು ಓಟು ಒಂದರೆ ದಾನಿಂದಲ ಗೊತ್ತಾಯ್ತು ಜೀತರೇಟ ಪಂಡ ದಾನಿಂದಲ ಗೊತ್ತಾಗ್ಜುಂಡ ಒಂದು ಗೊತ್ತಾವಡತ್ತ ಏಪಂದು ಓಟು ಗೊತ್ತಾ ಅಂತ ಎಂಚ ಮೇ ಪತ್ತೆಗೆ ಓಟು ಒಂದು ಮೇ ಪತ್ತೆಗೆ ಓಟು ಐದು ಬುಕ್ಕ ಏರ್ದು ಬನ್ನೇರ ಹೋಗಿ ಅಂದ ಏರ್ ನಾಟು ಫೈಟ್ ಅವಳ ಗೊತ್ತಿದ್ದಿ ಸರಿ ತಾಳ ಗೊತ್ತಾಜ್ಜಿರಿಗೆ ಬೇರೆ ಒಂದೇ ಬೇಗ ಪನು ಆತಾ ಕಾಂಗ್ರೆಸ್ BJP ನಮ್ಮ ದುಂಬು BJP ಇತ್ತೆ ನಾನು ತಗೋಡು ಒಂಜಿ ಎಪ್ಪರ ಬಲ್ಲಿಂದ ನಂದು ಒಂಜೆ ಪರ ಬಲ್ಲಿಂದ ಐ ಕೊಂಚ ಕೇರ್ನಂಗಲ್ ಒಂಜಿ ಬೋಡ್ತಿ ಅಂಚ ಆನಿ ಈರೆ ಕೇಂದ್ರನಂತ ಆನಿ ಈರೆ ಕೇಂದ್ರನಂತ ಆನಿ ಎಂತನಂಟ ಇತ್ತ ಪ್ರಪಂಚ ಉಲ್ಟ ಬರೋಡು ಉಲ್ಟಾರು ಹೊರಾರು ಹೊರಂಬೇರು ಒಂದು ಅಂಚೆ ಉಂಡ ಇನ್ನ ತಾರೀಕು ಹೊಸ ಲೆಕ್ಕ ಇರ್ದಾಯ್ತಾರ ಮನೆ ಬೇಳೆ ಮೇಸ್ತಿರ್ ಬೇಳೆ ಇತ್ತು ಮಾತು ಆಗಿ ಏತ ಸ್ಟ್ಯಾಂಡಿರ ಇಂಕ ಬದ್ದಾರ ನಂಜಿ ಅಜ್ಪ ಚಿಲ್ಲರ ಅಂಡು ಅಜ್ಪ ಚಿಲ್ಲರೆ ಬಂಡಿ ಏತವು ಇಂಜಿ ಅಜ್ಪತ್ ಮೂಜಿ ಪೂರ ಚಿಲ್ಲರೆ ಹೌದು ಬರ್ಬೇ ಹೌದು ಪರ್ಪಂಜ ಎಂಚುಂಡು ಓಟು ಉಂಡು ನೆಂಗ್ಲೆ ಹೋಗ್ಯಾ ಎಂಚಿನಿ ಆಯ್ತು 12 ಗೊತ್ತಾಯ್ತು ಮತ್ತೆ ಎಂಚ ಈ ಸರ್ತಿ ಏನು ಜೋರುಂಡು ಕೊನ್ನ ಹೆಲ್ಪುಡು ಕಾಂಗ್ರೆಸ್ ಇಡುಂಡು ಏರೆಲ್ಲ ಉನ್ನಲ್ಪೇರು ಹಾಕುಚ್ಚಿ ಏರೆಲ್ಲ ಉನ್ನಲ್ಪುಚ್ಚಿ ಬತ್ತಿನಾಗಲು ಬೇಲ ಅನ್ಬಿಡು ಹತ್ತಿ ಬೇಲ ಅನ್ಬಿಡು ಸರಿ ಎಡೆ ಆತಲ್ಲ ಏರ್ ಮಲ್ತಾನೆ ಎಡ್ಡೆ ಏರ್ ಮಲ್ತಾನ ನನ್ನಿಂದ ಆದದ ಏನವಿ ಪಣ್ಣದ ಹಿಂಗೆ ಈ ಸರ್ತಿ ದೊಂಬು ಜೋರುಂಡದ ಬರ್ಸ ಕಾತೊಂದುಲ್ಲರ ಹಂಗೆ ಬಿಡ್ಲಿ ಅಂದು ಈತ ಒಂಜಿ ಮೂಲ್ಕೆನ್ಲೆ ಒಂಜಿ ಗಂಟೆ ದೊಂಬುದ ವೆಚ್ಚ ನಂಜು ಗಂಟೆ ಎಲೆಕ್ಷನ್ದ ವೆಚ್ಚ ಐತೊಟ್ಟಿಗೆ ಮೂಜಿನ ಬೆಚ್ಚವು ಬಾಡಿಗೆ ಅನ್ನ ಮೂಜಿನ ವೆಚ್ಚ ಎರಡು ಉಂಟು ವಿಷಯ ಎರಡು ಉಂಟು ಅವು ಯಾವ ಬಿಡು ಎನ್ನ ನವಾಜತೆ ಈತ ಇಂಚ್ ಬಲೆ ಅವು ಮಲ್ಲೆಜ್ಜಿ ಈರ್ ಬಲೆ ಎಂಚಿನ ಗೊತ್ತಿನ ಪನ್ಪೇಕೆಲ್ಲೆ ಇತ್ತೆ ನಿಕ್ಲುಪುರ ರಿಕ್ಷಾದ ಹಾಕ್ಲಿ ಸರ್ ಇಡೀಕ ಪೋಪರ್ ಓಲು ರೋಡ್ ಸರಿ ಉಂಡು ನಮ್ಮ ಇಂಚೆ ಮೂಲೆ ಬಾಕಿ ಸರಿ ನಮ್ಮ ಉಳಾಯಿ ಕ್ವಾರ್ಟರ್ಸ್ ಪೂರ ಬಾಕಿ ಉಂಟು ಮೈದಾನಿ ಮೂಲೆ ಓಪನ್ ಅವು ಏರ್ಲ ಪಂತ್ ಜೇರ ಅವು ರೋಡ್ ಸರಿ ಆಡುದು ಪಂತೇರು ಮನ್ಪು ಅನ್ಪೇರು ಮನ್ಪುಜೇರು ದೊಂಬು ಪಂತು ಭಯಂಕರ ಬರ್ತೈತೆ ಓಟದ ಬೆಚ್ಚ ಪನ್ನೋಡಾರ ಭಯಂಕರ ಉಂಡಿತ್ತೆ ಅದು ಓಟು ಅಂದು ಓಟು ಜೋರುಂಡ ಜೋರು ಭಯಂಕರ ಏರ್ನ ಜಿದ್ದ ಏರ್ನ ಉಂಟು ಇದಾಯ್ತು ಕಾಂಗ್ರೆಸ್ ಇಲ್ಲ BJP ಕಾಂಗ್ರೆಸ್ BJP ರಡ್ಡಿ ಏರು ಚೂರು ಮಿತ್ತು ಕಾಂಗ್ರೆಸ್ ಆರೋಗ್ಯಕ್ಕೆ ಒಳ್ಳೆಯದು ಮೀನು ತುಲೆ ಮೀನು ಪೂರ ಉದಾಯ್ತ ಅಂತ ಉಂಡು ಬಂಗುಡ ಮದ್ಮಾಲು ಬೂತಾಯಿ ಈಗ ಒಯ್ಕೆ ಕಮ್ಮಿ ಇತ್ತೆ
ಕಮ್ಮಿ ಬಂದ ಇಂಜೆ ಬೂತಾಯಿಗೆ ಬೂತಾಯಿ ಕಮ್ಮಿ ಎಂಚ 100 ರೂಪಾ 100 ರೂಪಾ. ಈ ದೊಂಬುಡ್ಲ ಜಾಸ್ತಿ ಓವು ಮೀನ್ದೆ ತೋಪ್ನೆ ಬಂಗುಡೆ ಪೂರ ಫ್ರೈ ಗತ ಫ್ರೈ ಗಡ್ಡೆ ಆಪು ಇತ್ತೆ ಎಂಚುಂಡು ಓಟು ಬಾರಿ ಫೈಟ್ ಉಂಟು ಓ ಮಾತ ಫೈಟ್ ಬಂದೈತೆ ಕಾಂಗ್ರೆಸ್ಲ ಬಿಜೆಪಿಲ ಬಿಜೆಪಿ ಮತ್ತು ನಮ್ಮ ಪಕ್ಷೇತರ ಉಂಟೇರು ಗೊತ್ತಿರೋರು ಮುಖ ಓಟು ಅವ್ರ ಅಡ್ಡು ಪಾರ್ಟಿ ಅದು ಕಾಂಗ್ರೆಸ್ಗೆ ಚಾನ್ಸ್ ಉಂಟು ಕಾಂಗ್ರೆಸ್ ಚಾನ್ಸ್ ಉಂಟು ಅದಾ ಸರಿ ಯಾವ ಸೈಡಲ್ಲಿ ಸ್ವಲ್ಪ ಬಿಸಿ ಜಾಸ್ತಿ ಉಂಟು ಯಾವ ಸೈಡಲ್ಲಿ ಅಂತ ಹೇಳಿದ್ರೆ ಈ ಸಲ ಕಾಂಗ್ರೆಸ್ಸಿಗೆ ಅಂತ ಕಾಣ್ತದೆ ಹೇಗೆ ಇಲ್ಲ ಬಿ ಜೆ ಪಿಯಲ್ಲಿ ಬಂಡಾಯ ಅಭ್ಯರ್ಥಿ ಇರುವುದರಿಂದ ನಾವು ಕಾಂಗ್ರೆಸ್ಸಿಗೆ ಚಾನ್ಸ್ ಆಗೋ ಸಾಧ್ಯತೆ ಹೌದು ಹೌದಾ ಹೌದು. ನೀವು ನಾವು ಕಾಂಗ್ರೆಸ್ ಅವರೇ. ಹೌದಾ ಹೌದು. ಹೇಗುಂಟು? ಒಳ್ಳೆ ಪೊಲಿಟಿಕ್ಸಲ್ಲಿ ಎಲ್ಲ ತೊಂದರೆ ಏನಿಲ್ಲ, ನಡೀತಾ ಉಂಟು ಹೀಗೆ ಹಾಗೆ ಮತ್ತೆ ಹೀಗೆ ಮತ್ತು ಹಾಗೆ. ಹೌದು. ಅಂಗಡಿಯವ್ರ ಹತ್ರ ಸ್ವಲ್ಪ ತಿಳ್ಕೊಳ್ಳಿ ಗೊತ್ತಾಗ್ತದೆ ಅವಾಗ ಏನು ಏನು ಜಾಸ್ತಿ ಬೆಚ್ಚ ಭಯಂಕರ ಜೋರು. ಅವು ಅಶೋಕ್ ರೈನ ಅಂದೆ ಏನು ಫೈಟ್ ಉಂಟು? ಫೈಟ್ ಅಶೋಕ್ ರೈ ಬರ್ತದೆ. ಅಶೋಕ್ ರೈ ಬರ್ತದೆ. ಗ್ಯಾರಂಟಿ ಮತ್ತು ಅಂಚಿಂಚಿ ಮಾತ ಉಂಟತ್ತ ಅಂಚಿಂಚಿ ಓಟು ಓವರ್ ಪುಣ್ದು ಬಣ್ಣ ಬುಜಿ ಓ ಬರ್ಪುಣದ ಮಂಡ್ರ ಅಂದು ಅಂದು ಇರಗಿತೆ ಎಂಚ ಅಂತ ದಾಯ್ತು ಮನಸ್ಸುಟ್ಟು ಅಂದು ಎಂಚ ಅಂತ ನಾಳೆ ಜಾತಿ ಈ ಮಾತಾಡಿ ಕಾಣ್ ಮಾತಾಡಿ ಎಲ್ಲ ಖಾತೇನೆ ಆಯ್ತಾ ಹೌದಾಯ್ತಾ ಮೀನು ಬಂಗಡೆ ಬೂತಾಯಿ ಏರೆಗೆ ಬೂತಾಯಿ ಏರೆಗೆ ಬಂಗಡೆ ಅವೇ ಓವರ್ ಒಂದು ಬಣ್ಣಿರ ಪೂಜಿದ ತಾಣ್ಣ ಅಂದು ಅವೇ ಜೋರುಂಡಪ್ಪಣ್ಣ ಬಿರುಸಿನ ಪ್ರಚಾರ ಅಕ್ಕ ಎಂಚ ಉಂಟು ದೊಂಬು ಉಂಟು ಅತ್ತ ಎಂಚಂದು ಪನ್ಪುಣೆ ದೊಂಬು ಭಯಂಕರ ಉಂಟು ಭಯಂಕರ ದುಂಬು ಇತ್ತೆ ಓಟು ದಾಖಲೆ ಬತ್ತೀರ ಇಲ್ಲಾಡಿ ಬತ್ತೀರ ಏನು ಬತ್ತೀರಿ ಬತ್ತೀರ ಬೇರೆ ನಮ್ಮ ರಾಜ್ಯ ಸಂಧಿ ವಾ ಮುಲ್ತಾನ ಇದು ಏರು ಇನ್ನಾವೇರು ಏರಿಂದ ಪನ್ಪುಣೆ ಏರಿಂದ ಪಂಡ್ರ ಗೊತ್ತೇ ಅಂತ ಗೊತ್ತು ಏರಿಂದ ಪುಣೆ ಏರಿಂದ ನಮ್ಮ ಪನ್ಪುಣೆ ಎಂದು ಏರು ನಮ್ಮ ಅನ್ಪುಣೆ ಅಂತ ನಮಸ್ಕಾರ ಆಯ್ತಾ ಬುಧಾರ ಅಲಿಮ ಎಂಚುಂಡು ಓಟು ಎಂಚುಂಡು ಆರಡೆಗೆ ನಂಗೆ ನೀರು ಬಾನು ಎಂಚುಂಡು ಏರಿಗೆ ಹೊರಗೆ ನಡ್ಕೊಂಡ ದೇವರಿಗೆ ಬೇರೆ ಗೊತ್ತಿಗೆ ವೈಕ್ಲಾವ್ ಹಾಂ ಏತಿ ಏತಿ 5,000 ಎತ್ತೆ ಕೊರಲಿ ಓಟ್ ವೈಕ್ നിങ്ങൾ പണ്ണേക്കാവുന്ന ഉറപ്പ് 5,000 ಜೋಡ ആ ಏರ್ ಜೋಡ ಏರ್ದಿರೋಣ നിങ്ങൾ ಓಟ್ ಬೋಡ್ನಂಡ ಪಾತನ ಬಾರಿ ಖುಷಿ ಆತಂದ್ರೆ ತೆಗೆದು ಬಂಡ ಇತೆ 5,000 ಕೊರ್ಪೇರು ಒಂದು ಓಟುಗು ಒಂಜೋಟಿಗೆ 5,000 10,000 ಕೊರೋಡು ಎನ್ನ ಓಟು ಕೊರೋಡು ಅಂದ್ರೆ 5,000 ಕೊರೋಡು 10,000 ಉಂಟು ಎಂಟು ಖುಷಿ ಹತ್ತನೇಕೆ ಓಟ್ ಕೊರ್ಪಣೆ ಇರೇ ಅತ್ತೆ ಖುಷಿ ಬತ್ತನೇಕೆ ಓಟ್ ಕೊರ್ಪಾರತ ಹಾ ಖುಷಿ ಹತ್ತನೇ ಕೊರ್ಪಣೆ ಕೊರ್ಲೆ ಪಂಡ ಬರ್ಪುಂಡ ಪಂಡ ಇತ್ತ ಈ ದೊಂಬುಗು ನೀರ್ದ ಪ್ರಾಬ್ಲಮ್ ದಾಲೆಜ್ಜ ರೋಡುದ ಎಂಗ್ಲ ರೋಡ್ ಸೈಡ್ ಇಲ್ಲ ರೋಡ್ ಸೈಡ್ ಇಲ್ಲ ಪಂಡ ರೋಡ್ ಪ್ರಾಬ್ಲಮ್ ಇದ್ದಿ ಓಟು ಭಯಂಕರ ಜೋರುಂಡಿಗೆ ಎಂಕೂ ಗೊತ್ತು ಜೈತ ಮಾತ ತಾಲೆಜ್ಜರು ಎಂಕ್ಲ ಮೇಲೆ ಹೋಗ್ನ ಬರ್ತಾರೆ ತಾರಾಯ್ದ ಪೌಡ್ರ್ ಫ್ಯಾಕ್ಟ್ರಿ ಹಂಗೆ ಓಕೆ ಸರಿ ಇತ್ತ ಓಟು ಅಪರದ ಏನು ಗೊತ್ತಾಂದಿರಿ ಎಂಕ್ಲ ಜೈತು ಓಟು ಓಟೆಲ್ಲಿ ಓಟು ಹುಣಸೂರಲ್ಲಿ ಉಂಟು ಹುಣಸೂರಲ್ಲಿ ಉಂಟಾ ಹೇಗುಂಟು ನಿಮ್ಮ ಹುಣಸೂರು 50-50 ದಳ ಮತ್ತೆ ಕಾಂಗ್ರೆಸ್ 50-50 ಉಂಟು ಈಗ ಪುತ್ತೂರ್ನವರು ಇದ್ದಾರೆ ಹಾಯ್ ಹೀರೋ ನಮ್ದು ಶೋರೂಮ್ ನಾಲ್ದು ಓಪನಿಂಗ್ ಹೌದು. ಎಂತ ಹೆಸರು? ಶರಫುದ್ದೀನ್. ಓಟ್ ಹೇಗುಂಟು? ಪರವಾಗಿಲ್ಲ. ಯಾರಿಗೆ ಜಾಸ್ತಿ? ನಮಗೆ ಅದೇನು ಗೊತ್ತಿಲ್ಲ, ನಾವು ಅಶೋಕ್ ರೈಗೆ ಹಾಕೋದು. ಅಶೋಕ್ ರೈಗೆ ಕುಡಿಂಬಡಿ ಅದೆಲ್ಲ ಗೊತ್ತಿಲ್ಲ? ಇಲ್ಲ. ಅಶೋಕ್ ರೈಗೆ ಓಟ್ ಆಗೋದು? ಹೌದು. ಅಲ್ಲ ಅಷ್ಟೇ ಕಾಂಗ್ರೆಸ್.
ಯಾವ್ದು ಗೊತ್ತಿಲ್ಲ. ಅಶೋಕ್ ರೈ ಹೇಗುಂಟು ಚುನಾವಣೆ? ಈ ಸಾಲ ಬಾರಿ ಜೋರುಂಟು. ಎಲ್ಲರೂ ಇಳಿದಿದ್ದಾರೆ. ಯಾರು ಬರ್ತಾರೆ ನೋಡುವ. ಯಾರು ಬರ್ಬೋದು? ಅದು ಅಶೋಕ್ ರೈ ಬರ್ಬೋದು ಅಭಿಪ್ರಾಯ. ಅವರೇ ಬರ್ಬೋದು. ಇಲ್ಲೆಲ್ಲ ಹಾಗೆ ಹೇಳ್ತಾರೆ. ನಮ್ಮದು ಅವರಿಗೆ ಸಪೋರ್ಟ್ ಮಾಡ್ತೇವೆ. ಹೌದು, ಹೊಸಬ್ರಲ್ಲ, ಮಾಡ್ತಾರೆ ನೋಡು. ಏನಾದರೂ ಮಾಡ್ತಾರೆ ನೋಡು. ಓಕೆ ಸರಿ. ಓಟು ತೊಂದರೆ ದಂಡು ಎಂಚ ಏರ್ ಜಾಸ್ತಿ ದುಂಬುತ್ಲೆ ಕೊಲ್ಲಿರುತ್ತೆ. ದುಂಬುತ್ತು ಲೆಕ್ಕ ಎಲ್ಲ ತೊಂಜೆ ಇರುತ್ತೆ. ಎಂಚ ತೊಂಜ ಏರ್ ಜಿದ್ದಿಯರೇ ಉಂಟು. ಜಿದ್ದಿದ್ದಿ ಅರುಣ್ ಕುಮಾರ್ಗಳು ಅಶೋಕ್ ರೈಗಳು. ಅಶೋಕ್ ರೈಗಳು. ಇರ್ನ ಒಲವು ನಮ್ಮ ಪುತ್ತಿಲನಿ. ದಾಯ್ತಾ ಅಂತಂದಿಲ್ಲ. ನಮಸ್ಕಾರ. ನಮಸ್ತೆ. ಎಂಚುಂಟು ಓಟುದ ತೊಂದರೆ ಓಟು ತೊಂದರೆ ದಾಯ್ತ ಮನ್ಪುಣ ಎಂಕ್ಲದಾಲ ಮನ್ಪುಳಕ್ಕಜ್ಜಿ. ಎಂಕ್ಲೆ ಏರೆಡು ಮನ್ಪುಳೆಕ್ಕಲ ದಾಲಜ್ಜಿ. ಏರೆಡು ಮನ್ಪುಳೆಕ್ಕಲಜ್ಜಿ ಪೂರ ಮಾತೆ ರಂಜ ಲೆಕ್ಕ ಎಂಕ್ಲಿಗೆ ನಂಚಿನ ನೋಡತಿ. ಓಟ್ ಭಯಂಕರ ಜೋರು ಉಂಟು. ಏರ್ನ ಜೋರು ಬಂಡ ಬಾರಿ ಜೋರು. ಪುತ್ತಿರೆಲ್ಲ ಉಳ್ಳೇರು, ಆಶಕ್ಕ ಉಳ್ಳೇರು, ಅಶೋಕ್ ರೈಕ್ಲು ಉಳ್ಳೇರು. ಏರೆಣ್ಣು ಬಿಡೋಡು 2 ಹಬ್ಬಜಿ ಸರ್ತಿ. ಏರೆಣ್ಣು ಪಣ್ಣೀರು ಹಬ್ಬಜಿ ಎಂಕ್ಲೆ ಬಂಡ ಎಂಕ್ಲ ನಿನ್ನೆ ಎಂಕ್ಲ ಪಣ್ಪುಣ ಪಂಡ್ರೆ ಹಬ್ಬಜಿ ಎಂಕ್ಲೆ ಏರಂದೆ ಪಣ್ಣೀರು ಹಬ್ಬಜಿ ಎಂಕ್ಲೆ. ರಮೇಶ್ ಆಚಾರ್ಯ. ಓಟದ ಬಗ್ಗೆ ಬರ್ಚಿ ಲೋನ್ಗೆ ಅಪ್ಲೈ ಮಾಡ್ತಾರಾ? ಅಂತಿದ್ದಾರೆ. ಇದು ಓಟು ಬಂದ ಪೂರ ಬರ್ಪೇರದ ಅಪಾರ್ಟ್ಮೆಂಟ್ಗೆ ಎಂಜರ ಇದು ಬತ್ತು ಜರಿ ನಮ್ದು ಫಸ್ಟ್ ಬರ್ತದೆ. ಇದು ಇದೇ ಬತ್ತು ಜರಿ ಇರಲ್ಲ ಇಲ್ಲಿ ಫೈನಲ್ ಫಸ್ಟ್ ಮತ್ತೆ ಎಂಕಲ್ ಚಾನಲ್ ದಾಗ್ಲೆ ಇಲ್ಲಿ ಓಟಿಗೆ ಸುದ್ದಿ ದಾಗ್ಲೆ ಇಲ್ಲ ಓಟಿಗೆ ನಿಜ ಈರು ಏರೆಗೆ ಓಟ್ ಕೊರ್ಪರು ಈರೆಗೆ ದಾದ ಆವಡು ಮಂಡಾರ ನೋಡಿ ಓಟು ಕೊರ್ಪುಣ ಏನು ಮಾಡ್ಯಾರ ಅತ್ತ ಆನ್ಲ ಒಂಜಿ ಈರೆಗೆ ದಾದ ಆವಡು ಈರೆ ಕೊರ್ಪುಣ ಅಭ್ಯರ್ಥಿ ಇದ್ದು ಈರೆಗೆ ದಾದ ಆವಡು ಮಂಡಾರ ಈರ್ನ ಅಮೂಲ್ಯವಾಯಿನ ಒಂಜಿ ಓಟ್ ಅತ್ತ ಇರು 5 ವರ್ಷ ಈರ್ನ ಓಟರ್ದು 5 ವರ್ಷದ ನಿರ್ಧಾರ ಅಪ್ಪಜ ಏರ್ ಬರ್ಪೇರು ಅಂದು ಅಕ್ಲೇರ್ ದಾದ ಆವಡು ಈರೆಗೆ ಒಂದು ಇಲ್ಲಡಿ ಬಿಡ ಇಲ್ಲ ಸ್ವಲ್ಪ ಇಲ್ಲಿ ಸ್ವಲ್ಪ ಮುಂದೆ ಕೊರಕುಂಜ ಎಂಚ ಓಟು ಎಂಕ್ಲೆಗೆ ಈ ಸರ್ತಿ ನಮ್ಮ ಬೇರೆ ಸೆಟ್ರ್ ಬರ್ಬೇಕು ರೈಕ್ಳು ಬರ್ಬೇಕು ಅಶೋಕ್ ರೈಕ್ಳು ದಯವತ್ತಂಡ ಈಗ BJP ದಾಳ ಮಂತ್ರಿ ನಟ ಒಂಜಿ 23 ವರ್ಷ ಅಂಡು ಇಂಕ ಇಲ್ಲು ಇಜ್ಜ ಅಂದ ಇತ್ತ ಇಲ್ಲು ಹಾಕ್ಲಿ ದೆಪ್ಪಾದೇರಿ ಬೇರೆ ಮಂತ್ರಿ ಬರ್ಪ ಅಂತೇರಿ ಅಂತ ನಾವು ಬೇರೆ ಎಂಕ್ಲೆ ಈ ಸರ್ತಿ ಬರುವ ಎಂಕ್ಲು ಧೈರ್ಯ ವಿಶ್ವಾಸ ಬೇರೆ ಬರಬೇಕು ಅರೆ ಬರಾಡು ಫೈಟ್ ಇದನ್ನ ಅಶೋಕ್ ರೈ ಬರ್ಪೇರಿ ಈ ಸರ್ತಿ ಬರ್ಪೇರಿ ಎಂಕ್ಲೆ ಪೂರ ಆರು ಕಾಂಗ್ರೆಸ್ ಕೊರ್ಪಣೆ ಅಶೋಕ್ ರೈಕ್ಲು ಒಂಜಿ ಸಮಾಜ ಸೇವೆ ಮಾಡ್ತದೆ ಅಂಚ ಅಂಕು ಕಾಂಗ್ರೆಸ್ಗೆ ಕೊರ್ಪಣಗಳು ಅಶೋಕ್ ರೈ ಇತ್ತಿರ ಭಾರಿ ಎಟ್ಟಾಂಡ ಎಂಕ್ಲೆಗೆ ಅಂಚ ಊರಿಗೆ ದಾದ ಅವಡು ಎಂಕ್ಲ ಊರಿಗೆ ಸಮಾಜ ಸೇವೆ ಎಂಕ್ಲೆಗೂ ಇಲ್ಲು ಇಜ್ಜಿ ಎಂಕ್ಲ 23 ವರ್ಷ ಬಾಡಿಗೆ ಇಲ್ಲು ಒಂಜಿ ಒಂದು ಅವಸರ ಇತ್ತಲ್ಲ ಮಂತ್ರಿಜೇರಿ ಓಟು ಗ್ಯಾರಂಟಿ ತಿರುಗಿ ತೂಪಿಜೇರಿ ದಾಂಡ ಎಲ್ಲ ಬರ್ಪಿಜೇರಿ ಅಂಚೆ ಉಂಬೇರೆ ಬರ್ತದೆ ಸಾಗ ಮಂತೊಂದು ದುಂಬಡಿದೆ ಬಾರಿ ಹೆಲ್ಪ್ ಮಂತೊಂದು ನಲ್ಲ ಮನ್ಪೇರಿ ಥ್ಯಾಂಕ್ಸ್. ತಿಂಗಳಾಡಿದೆ ಎಂಚ ಓಟದ ತೊಂದರೆ ಇಲ್ಲ. ಈ ಸತಿ ಆಗಿದ್ರೆ ಕಾಂಗ್ರೆಸ್ ಬರ್ತದೆ ಹೌದಾ? ಈ ಬಾರಿ ಮಾತ್ರ ಕಾಂಗ್ರೆಸ್ ಅಲ್ಲ ಮೊದಲಿಂದಲೇ ಕಾಂಗ್ರೆಸ್? ಮೊದಲಿಂದನೂ ನಾನು ಕಾಂಗ್ರೆಸ್ಗೆ ಹಾಕ್ತಾರೆ. ಹೌದು. ಹಾಂ, ಈ ಸಲ ಕಾಂಗ್ರೆಸ್ ಏನು ಕಾಂಗ್ರೆಸ್ಸೇ ಬರಬೇಕು ಅಂತ ಏನು ಒಂದು ಹಠ. BJP ಬಂದು ಎಂತ ಮಾಡಿದ್ದೆ? ಎಂತ ಮಾಡಲಿಲ್ಲ, ಎಂತ ಇಲ್ಲ. ಯಾರು ಏನಾದರೂ ಹೇಳಿ ನಾನು ಒಂದೇ ಮಾತು ಹೇಳೋದು, ಕಾಂಗ್ರೆಸ್. ಈಗ ಸರ್ಕಾರ ಕೂಡ ಕಾಂಗ್ರೆಸ್ಸೇ ಬರ್ಬೋದಾ? ಗ್ಯಾರಂಟಿ 100ಕ್ಕೆ 100. ಈಗ ನಿಮಗೇನು ಫಸ್ಟ್ ಬೇಕು, ಕಾಂಗ್ರೆಸ್ ಸರ್ಕಾರ ಬಂದರೆ ಅಥವಾ ಇಲ್ಲಿ ಪುತ್ತೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಂದರೆ? ಇಡೀ ಕಾಂಗ್ರೆಸ್ ಬಂದರೆ ಒಳ್ಳೆಯದು, ಒಳ್ಳೆ ಕೆಲಸ ಆಗುತ್ತೆ, ಊರಿನ ಅಭಿವೃದ್ಧಿ ಆಗ್ತದೆ. BJP ಬಂದರೆ ಆಗಲ್ಲ. ಎಂತ ಏನು ಮಾಡಿ ಕೊಟ್ಟಿದ್ದಾರೆ BJP ಬಂದು? ಏನು ಮಾಡಿ ಕೊಟ್ಟಿದ್ದಾರೆ? ಏನೂ ಇಲ್ಲ. ಯಾಕಂದರೆ ಆ ಕಡೆ ಬಂದು ತಿಂಗಳಾಡಿನಲ್ಲಿ ತೋರಿಸ್ತೀನಿ, ಒಂದು ಕೆಲಸ ಆಗಿಲ್ಲ. ನಮ್ಮನೆ ಹೋಗೋ ರೋಡು ಇನ್ನೂ ಗಂಟ ರೋಡೇ ಆಗಿಲ್ಲ. ಅಲ್ಲಿ ಬರೋದು, ಫೋಟೋ ತೆಗೆಯೋದು, ಹೋಗೋದು ಪಂಚಾಯತ್ನಲ್ಲಿ, ಮಾತ್ರ ಒಂದು ಕೆಲಸ ಇನ್ನೂ ಗಂಟ ಆಗಿಲ್ಲ. 94Cಗೆ ಅರ್ಜಿ ಹಾಕಿ 6 ವರ್ಷ ಕಳೀತು, ಇನ್ನೂ ಗಂಟ ಕೈಗೆ ಹಕ್ಕುಪತ್ರ ಬಂದಿಲ್ಲ. ನೀರು ಸಿಕ್ಕಿಲ್ಲ ನನಗೆ ಮನೆಯಲ್ಲಿ. ಕೆಲಸ ಆಗಬೇಕಾದ್ರೆ ಏನು ಲಂಚ ಎಲ್ಲ ಕೊಡಬೇಕಾಗ್ತದೆ ಪಂಚಾಯತ್ನಲ್ಲಿ? ಹಾಂ, ಲಂಚ ಕೊಟ್ಟರೆ ಕೆಲಸ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಹೇಗೆ ಇದನ್ನು ಕಡಿಮೆ ಮಾಡ್ಬೋದು?
ಕಾಂಗ್ರೆಸ್ ಬಂದರೆ ಆಗ್ಬೋದು. ಎಂಚುಂಡು ಈ ಸರ್ತಿ ಒಟ್ಟು ಪುತ್ತೂರು ಪುತ್ತೂರು ಆಯ್ತು ಮನೆಯ ಹ್ಞೂ ಆಂಡ್ಲ ಒಂಜಿ ಹವಾ ಇತ್ತೆದ ಟ್ರೆಂಡ್ ಒಂಜಿ ಹವಾ ಇತ್ತದ ಕಾಂಗ್ರೆಸ್ ಹೊರಡೋದು ಅಂತುಂಟು. ಕಾಂಗ್ರೆಸ್ ನಾಯಿ ಒಂದು ಅವಸ್ಥೆ ಪೂರ ಇಂಚ ಆಯ್ನ ಇರ್ತವಲ್ಲ ಬರುವ ಕಾಂಗ್ರೆಸ್ ಬರ್ಪು ನಾವು ಡೌಟ್ ಬುಕ್ಕದ ಆಯ್ತು ಅಂತ ಮನೆಯ ಹಚ್ಚಿ ಕಾಂಗ್ರೆಸ್ ಪತ್ತನ ಅಭಿವೃದ್ಧಿ ಅಭಿವೃದ್ಧಿ ನಂಚಿ ಭರವಸೆ ಉಂಟು ಅಂದು ಇಂಜಿ ಬದಲಾವಣೆ ಬೋಡು ಒಂದು ಐಕೋಡ. ವೀಕ್ಷಕರೇ, ಇದು ಪರ್ಪುಂಜದ ಜನರ ಮತ್ತು ಮತದಾರರ ಒಂದು ಅಭಿಪ್ರಾಯ. ವಿಭಿನ್ನವಾದಂತಹ ಅಭಿಪ್ರಾಯಗಳನ್ನು ಅವರು ಕೊಟ್ಟಿದ್ದಾರೆ. ಇದರ ಫಲಿತಾಂಶವನ್ನು ಮಾತ್ರ ನಾವು ಮೇ 13ಕ್ಕೆ ನಾವು ನಿರೀಕ್ಷಿಸಬಹುದಾಗಿದೆ. ಬನ್ನಿ, ಮುಂದಕ್ಕೂ ಕೂಡ ಹಲವು ಗ್ರಾಮಗಳ ನಾವು ಮತದಾರರ ಬಗ್ಗೆ ಅಭಿಪ್ರಾಯವನ್ನು ಕೇಳಲಿಕ್ಕಿದ್ದೇವೆ. ಬನ್ನಿ ಏನು ಹೇಳ್ತಾರೆ ಅಂತ ಮುಂದಿನ ಗ್ರಾಮದತ್ತ ಹೋಗುವ, ಅಲ್ಲಿ ಭೇಟಿಯಾಗೋಣ. ಕ್ಯಾಮರಾಮ್ಯಾನ್ ಅಬ್ದುಲ್ ಸಮದ್ ಜೊತೆಗೆ ದಾಮೋದರ ದೊಂಡಲೆ, ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು.